ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಉಡುಪಿ ಜಿಲ್ಲಾ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಆರೋಗ್ಯ ಸೇವೆ ಹಾಗೂ ಮೂಲ ಸೌಕರ್ಯಗಳನ್ನು ಪರಿಶೀಲಿಸಿದ್ದಾರೆ. ಆಸ್ಪತ್ರೆಯಲ್ಲಿ ದಕ್ಷ ವೈದ್ಯರು, ಅತ್ಯಾಧುನಿಕ ಸೌಲಭ್ಯ ಹಾಗೂ ಉಚಿತ ಊಟದ ವ್ಯವಸ್ಥೆ ಇದ್ರೂ ಹೆರಿಗೆಗಾಗಿ ಸಾರ್ವಜನಿಕರು ಬರಲು ಯಾಕೆ ಹಿಂಜರಿಯುತ್ತಿದ್ದಾರೆ ಎಂದು ಅಧಿಕಾರಿಗಳನ್ನು ಖಡಕ್ ಆಗಿ ಪ್ರಶ್ನಿಸಿದ ಸಚಿವರು ಗುಣಮಟ್ಟ ಸುಧಾರಿಸಿ ಜನರ ವಿಶ್ವಾಸ ಹೆಚ್ಚಿಸುವಂತೆ ಸೂಚಿಸಿದ್ದಾರೆ. ಜಿಲ್ಲೆಯ ಆರೋಗ್ಯ ಸೇವೆ ಬಲಪಡಿಸಲು ಸರ್ಕಾರದಿಂದ 28 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು, ಸಿಬ್ಬಂದಿ ಕೊರತೆಯನ್ನ ಶೀಘ್ರವೇ ನೀಗಿಸಲಾಗುವುದು ಎಂದರು. ಅಲ್ಲದೆ ಜುಲೈ 16ರಂದು ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಸಮಗ್ರ ಪರಿಶೀಲನಾ ಸಭೆ ನಡೆಯಲಿದ್ದು, ಹೊಸ ಆಸ್ಪತ್ರೆ ಆರಂಭವಾದ ಬಳಿಕ ರೋಗಿಗಳ ಸ್ಥಳಾಂತರ ಮಾಡಲಾಗುವುದು ಮತ್ತು ಹಳೆಯ ಕಟ್ಟಡದಲ್ಲಿ ತುರ್ತು ಸೇವೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಹಾಗೂ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗಿಂತಲೂ ಕೂಡ ಉತ್ತಮವಾದ ಫೆಸಿಲಿಟೀಸ್ ಇದೆ, ಉತ್ತಮವಾದ ಡಾಕ್ಟರ್ ಇದ್ದಾರೆ, ಎಲ್ಲ ರೀತಿಯ ವ್ಯವಸ್ಥೆ ಇದೆ, ಫ್ರೀ ಊಟ ಇದೆ. ದೆನ್ ವೈ ದ ಪೇಷಂಟ್ಸ್ ಆರ್ ನಾಟ್ ಕಮಿಂಗ್? ವೈ ದೇ ಆರ್ ಹೆರಿಗೆಗೆ ಬೇಕಾಗಿ ಯಾಕೆ ಅವರು ಪೆಸೆಯಿಂದ ದುಡ್ಡು ಖರ್ಚು ಮಾಡಿ ಬೇರೆ ಕಡೆ ಹೋಗಬೇಕು? ದೋಸ್ ಆರ್ ವೆಲ್ ಆಫ್ ದಿ ಅಮೌಂಟ್ ಅದೊಂದು 10 to 15% ಓನ್ಲಿ. ಯಾಕೆ ಅಂತ ನಿಮಗೆ ಯಾಕೆ ವಿಶ್ವಾಸ ಬರುವುದಿಲ್ಲ ಜನರಿಗೆ ನಿಮ್ಮ ಮೇಲೆ? What is the problem with the government service? Sir, they should get confidence ಅಲ್ವಾ? Yes, sir. ಈಗ ನಮ್ಮಲ್ಲಿ ಲೇಡಿ ಗೋಶನ್ ಹಾಸ್ಪಿಟಲ್ ಅಲ್ಲಿ ಇಡೀ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ ಸೇರಿಸಿದ್ರೆ ಅದಕ್ಕಿಂತ ಎಲ್ಲ ಡೆಲಿವರಿ ಹೌ ಮೆನಿ ಪ್ರೈವೇಟ್ ಹಾಸ್ಪಿಟಲ್ ಮ್ಯಾಂಗ್ಳೂರ್ ಅಲ್ಲಿ ಮೆಡಿಕಲ್ ಕಾಲೇಜ್ ಅವರೆಲ್ಲವೂ ಕೂಡ ಸೇರಿಸಿದ್ರೆ ಅದಕ್ಕೆಲ್ಲಕ್ಕಿಂತ ಜಾಸ್ತಿ ಒಂದೇ ಕಡೆಯಲ್ಲಿ ಆಗ್ತದೆ ಇಲ್ಲಿ. ಅಂಡ್ ಹಿಯರ್ ವಾಟ್ ಎವರ್ ದಿಸ್ ಇಸ್ infrastructure is good, staff is there, doctors are there, everything is there. Then why they are not coming? ಉಡುಪಿ ಜಿಲ್ಲೆಯ ನೂತನವಾಗಿ ಕಟ್ಟಿರುವಂತ ಆ ಒಂದು ನಮ್ಮ ಅಜಲ್ ಕಾಡು 250 ಬೆಡ್ ಹಾಸ್ಪಿಟಲ್ ಸಂಬಂಧಪಟ್ಟ ಹಾಗೆ ಇವತ್ತು ಅದಕ್ಕೆ HR ಮಾನವ ಸಂಪನ್ಮೂಲ HR ಮತ್ತು ಎಕ್ವಿಪ್ಮೆಂಟ್ಗೆ ಸುಮಾರು 28 ಕೋಟಿ ರೂಪಾಯಿಗೆ ಪ್ರಪೋಸಲ್ ಸರ್ಕಾರಕ್ಕೆ ಹೋಗಿದೆ. ಇದರ ಬಗ್ಗೆ ನಾವು ಈಗಾಗಲೇ ಫೈನಾನ್ಸ್ ಕೂಡ ನಾವು ಮಾತಾಡಿದ್ದೇವೆ. ಎರಡನೇದು, ಈ ಆಸ್ಪತ್ರೆ ಇವತ್ತೇನು ಸಮಸ್ಯೆ ಇದೆ, ಇಲ್ಲಿಗ ಪೇಷಂಟ್ ನೋಡೋಕೆ ಅಧಿಕಾರಿ ಇದ್ದಾರೆ, ಮಾಡ್ಬೋದು. ಮತ್ತು ಇದು ಅಲ್ಲಿ ಇಲ್ಲಿ ಸಮಸ್ಯೆ ಆದ ಕಾರಣ ಇದಕ್ಕೊಂದು ಹೇಗೆ ಪರಿಹಾರ ಕಾಣುವುದು ನಾವು ಚರ್ಚೆ ಮಾಡಲಿಕ್ಕೆ ನಾವು ಇವತ್ತು ಸಮಯ ನಿಗದಿಪಡಿಸಿದ್ದೇವೆ. ಅದಕ್ಕಾಗಿ ಇದೇ 16ನೇ ತಾರೀಕಿನಂದು ಉಡುಪಿ ಜಿಲ್ಲೆಯ ಆರೋಗ್ಯ ಸಂಬಂಧಪಟ್ಟಾಗೆ ಅದು ಅಜರ್ಕಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, MCH ಹಾಸ್ಪಿಟಲ್ ಮತ್ತು ಇನ್ನಿತರ ಕೆಲವು ಜಿಲ್ಲೆಯ ಆಸ್ಪತ್ರೆ ಬೈಂದೂರಲ್ಲಿ ಇವತ್ತು ನನಗೊಂದು ತಾಲೂಕು ಆಸ್ಪತ್ರೆ ಮಾಡಬೇಕಂತಲೂ ಕೂಡ ಇಚ್ಛೆ ಇದಕ್ಕೆ ಬಹಳಷ್ಟು ದೂರ ಇದೆ. ಇದಕ್ಕೆ ಸಂಬಂಧಪಟ್ಟ ಇದೆಲ್ಲ ಕೂಡ ಚರ್ಚೆ ಮಾಡಲಿಕ್ಕೆ ನಾನು ಉನ್ನತ ಮಟ್ಟದ ಅಧಿಕಾರಿಗಳು, ಅದು ನಮ್ಮ ಇಲಾಖೆ ಅಧಿಕಾರಿಗಳು, ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಉಡುಪಿ ಜಿಲ್ಲೆಯ ಮುಖಂಡಗಳ ಸಭೆಯನ್ನು ಅಲ್ಲಿ ಕರೆದು ಅದಕ್ಕೊಂದು ಅಂತಿಮವಾದ ಒಂದು ರೂಪರೇಷನ್ ಕೊಡ್ತೇವೆ. ಆಸ್ಪತ್ರೆ ಇದೆ, ಪಕ್ಕದಲ್ಲಿ ಹೊಸ ಆಸ್ಪತ್ರೆ ಆಗಿದೆ. ಇವತ್ತು ಹತ್ತಿರದಲ್ಲೇ ಇವತ್ತು MCH ಆಸ್ಪತ್ರೆ ಇದ್ದರೆ ಪೇಷಂಟ್ಗಳಿಗೆ, ಇನ್ನಿತರ ವ್ಯವಸ್ಥೆಗಳಿಗೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಎಲ್ಲರಿಗೆ ಮತ್ತು ವೈದ್ಯಕೀಯ ಇದಕ್ಕೆಲ್ಲ ಕೂಡ ಪ್ರಯೋಜನ ಆಗ್ತದೆ. ಆ ಒಂದು ಆಲೋಚನೆ ಇದೆ. ಅದಕ್ಕೆ ಒಟ್ಟಾರೆಯಾಗಿ ಅಲ್ಲಿ ಅದನ್ನು ಇದ್ದಿದ್ದ ಆಸ್ಪತ್ರೆ ಹೊಸದಾಗಿ ಕಟ್ಟುವಾಗ ಹಿಂದಿನ ಆಸ್ಪತ್ರೆಯನ್ನು ಯಾವ ರೀತಿ ಮಾಡ್ಬೋದು, ಇದನ್ನು ಯಾವ ರೀತಿ ತರ್ಬೋದು ಅಂತೇಳಿ ಆಲೋಚನೆ ಮಾಡಿಕೊಂಡು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ.